ಮೊಬೈಲ್ ಕೊಡಿಸದ ಕಾರಣಕ್ಕೆ ಮನನೊಂದ ವಿದ್ಯಾರ್ಥಿನಿ ನೇಣಿಗೆ ಶರಣಾಗಿರುವ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಪಿಯುಸಿ ಮುಗಿಸಿ ಮಂಗಳೂರಿನಲ್ಲಿ ಪದವಿ ಕೋರ್ಸ್ಗೆ ಸೇರಿದ 17 ವರ್ಷದ ಪೃಥ್ವಿಕಾ ತನ್ನ ಪೋಷಕರ ಬಳಿ ಮೊಬೈಲ್ ಫೋನ್ ಖರೀದಿಸುವಂತೆ ಕೇಳಿಕೊಂಡಿದ್ದಾಳೆ. ಅದರಂತೆ ತಂದೆ ಮೊಬೈಲ್ ಖರೀದಿಸಲು ಮುಂದಾಗಿದ್ದರು. ಆದರೆ ತಾಯಿ ಮಗಳಿಗೆ ಇಷ್ಟು ಬೇಗ ಫೋನ್ ಅಗತ್ಯವಿಲ್ಲ ಎಂದು ಮೊಬೈಲ್ ತೆಗೆದುಕೊಡಲು ಹಿಂದೇಟು ಹಾಕಿದ್ದಾರೆ. ಇದರಿಂದಾಗಿ ಬಾಲಕಿ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸದ್ಯ ಈ ಬಗ್ಗೆ ಮಾಹಿತಿ ಪಡೆದ ಕಾಸರಗೋಡು ಪೊಲೀಸರು ಅಸ್ವಾಭಾವಿಕ ಮರಣದ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.